ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ನಾವೆಲ್ಲರೂ ಕೂಡ ಮನೆಯಲ್ಲಿದ್ದರೆ ಏನಾದರೂ ಟೇಸ್ಟಿ ಆಗಿರೋಂತಹ ತಿಂಡಿನ ತಿನ್ನಬೇಕು ಅಂತ ಆಸೆ ಪಡ್ತೇವೆ. ಇದು ತಿಂಡಿ ಆಗಿರ್ಬೋದು, ಲಂಚ್ಗೆ ಆಗಿರ್ಬೋದು, ಅಥವಾ ಬ್ರೇಕ್ಫಾಸ್ಟಿಗೂ ಆಗಿರ್ಬೋದು. ಯಾವುದೇ ರೀತಿಯಲ್ಲಿ ವೆರೈಟಿಯನ್ನು ಆಸೆ ಪಡ್ತೇವೆ. ಈ ಥರ ವೆರೈಟಿಯನ್ನು ರೆಡಿ ಮಾಡಬೇಕಂದ್ರೆ ನಮಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕಾಗುತ್ತೆ. ನಾವು ಅಡುಗೆಯಲ್ಲಿ ಸ್ವಲ್ಪ ಪ್ರಾವೀಣ್ಯತೆಯನ್ನು ಪಡ್ಕೊಂಡಿರ್ಬೇಕಾಗತ್ತೆ. ಹೀಗೆ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸುಷ್ಮಿತಾ ಅವರು ಬಂದಿದ್ದಾರೆ. ಸ್ಪೆಷಲ್ ಆಗಿರುವಂತಹ 2 ರೆಸಿಪಿ ಹೇಳ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಬನ್ನಿ ಇಬ್ಬರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸುಷ್ಮಿತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಸುಷ್ಮಿತಾ ಅವರೇ, ನೀವೇನ್ ಮಾಡ್ಕೊಂಡಿರೋದು? ಹೌಸ್ ವೈಫ್. ಮನೇಲಿರೋದು ಯಾರೆಲ್ಲ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ನಾನು, ನನ್ನ ಗಂಡ, ಮಗು ಮತ್ತೆ ಅತ್ತೆ ಮಾವ. ಓಕೆ, 5 ಜನ. ಫುಲ್ ಡೇ ಮನೇಲಿ ಇರ್ತೀರಾ? ಹೇಗ್ ಟೈಮ್ ಸ್ಪೆಂಡ್ ಆಗುತ್ತೆ? ಆಗ್ತದೆ, ಮಗು ಇದ್ದಾನಲ್ಲ, ಸೊ ಟೈಮ್ ಸ್ಪೆಂಡ್ ಆಗ್ತದೆ. ಮಗು ಜೊತೆ ಆಟ ಆಡ್ತಾ ಇರ್ತೀರಾ? ಏನಾದ್ರೂ ಒಂದು ರೆಸಿಪೀಸ್ ಟ್ರೈ ಮಾಡ್ತಾ ಇರ್ತೇನೆ. ವೆರೈಟಿ ರೆಸಿಪಿ ಟ್ರೈ ಮಾಡೋದಂದ್ರೆ ಇಷ್ಟನಾ? ಹೌದು ಹೌದು. ಓಕೆ, ಹಾಗಾದ್ರೆ ಇವತ್ತು ನೀವು ಕಲ್ತಿರೋಂತಹ ಅಥವಾ ಟ್ರೈ ಮಾಡಿರೋಂತಹ ರೆಸಿಪಿಗಳಲ್ಲಿ ನಮಗೋಸ್ಕರ ಯಾವ ರೆಸಿಪಿನ ಟ್ರೈ ಮಾಡೋಣ ಅನ್ಕೊಂಡಿದ್ದೀರಾ? ನಾನ್ ವೆಜ್ ರೆಸಿಪಿ, ಮಸಾಲಾ ಫ್ರೈ ಮಾಡ್ತಿದ್ದೇನೆ. ಓಕೆ, ಹಾಗಾದ್ರೆ ನಾನ್ ವೆಜ್ ಫಿಶ್ ಬೇರೆ. ಬನ್ನಿ ಹಾಗಾದ್ರೆ ಕಿಚನಿಗೆ ಹೋಗೋಣ. ಎಸ್, ಫಿಶ್ ಮಸಾಲಾ ಫ್ರೈ ಈಗ ಮಾಡ್ತಾ ಇರೋದು. ಯಾವ ಫಿಶ್ ತಗೊಂಡಿದ್ದೀರಾ? ಇದು ಬಂಗುಡೆ ಫಿಶ್ ತಗೊಂಡಿದ್ದೇನೆ. ಓಕೆ, ಫ್ರೆಶ್ ಇದೆ. ಮಂಗಳೂರಿಂದ ತಂದಿರೋ ಈಗ ಬರೋವಾಗ. ಹೌದು. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಆಯ್ತು, ಒಂದು ಪ್ಲೇಟ್ ಕೊಡಿ ನನಗೆ. ತಗೊಳ್ಳಿ. ಹುಣಸೆ ಹಣ್ಣಿನ ರಸ ತಗೊಂಡಿದ್ದೇನೆ. ಒಂದೆರಡು ಸ್ಪೂನ್ ಅಷ್ಟು ಆಗ್ತದೆ. ಪ್ಲೇಟಿಗೆ ಹಾಕೋತೀರಾ? ಓಕೆ. ಸ್ವಲ್ಪ ಉಪ್ಪು ತಗೊಂಡೇನು. ಸ್ವಲ್ಪ ಎಲ್ಲೋ ಪೌಡರ್ ಕೊಡಿ. ಅರಶಿನ ಪೌಡರ್, ಅರುಣಾರವರ ಅರಶಿನ ಪೌಡರ್ ಸಾಕು. ಮೆಣಸಿನ ಹುಡಿ ತಗೊಂಡಿದ್ದೇನೆ. ಅರುಣ ಚಿಲ್ಲಿ ಪೌಡರ್ ತಗೊಂಡಿದ್ದೀರಾ? ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ, 1/2 ಟೇಬಲ್ ಸ್ಪೂನ್. ಓಕೆ. ಇದು ಮಸಾಲಾನು ಸರಿ ಮಿಕ್ಸ್ ಮಾಡಬೇಕು. ನಂತರ ನಾವು ತಗೊಂಡಿರ್ತೇವಲ್ಲ ಫಿಶ್ಗೆ ಇದನ್ನು ಹಾಕಿ ಒಂದು 15 ಮಿನಿಟ್ಸ್ ಇಡಬೇಕು. ಓಕೆ. ಮಸಾಲೆ ಎಲ್ಲ ಸ್ವಲ್ಪ ಎಳೆದುಕೊಳ್ಳೋಕ್ಕೆ ಫಿಶ್ಗೆ ಹಾಕ್ತಿದ್ದೇನೆ. ಬೇರೆ ಫಿಶ್ ಸಿಕ್ಕಿದ್ರೆ ಬೇರೆ ಫಿಶ್ ಕೂಡ ತಗೊಳ್ಬೋದು. ಹೌದು ಹೌದು. ಮಗು ಸ್ಕೂಲಿಗೆ ಹೋಗ್ತಾರಾ? ಇಲ್ಲ ಇಲ್ಲ, ನೆಕ್ಸ್ಟ್ LKGಗೆ ಸೇರಿಸ್ಲಿಕ್ಕೆ ಉಂಟು. ಓಕೆ. ನಿಮ್ಮ ಮನೆ ಇಲ್ಲೇ ಬರುತ್ತಾ? ಹೌದು, ಕುಳಾಯಲ್ಲಿ. ಮೂರು ಫಿಶ್ ಆದ್ರೆ ಎಷ್ಟು ಸಾಕಾಗುತ್ತೆ ಅಲ್ಲ? 3 ಫಿಶ್ ಆಗುವಷ್ಟೇ ನಾನು ಮಸಾಲೆ ಗ್ರೈಂಡ್ ಮಾಡ್ತೇನೆ. ಈಗ ಇದನ್ನು ತೆಗೆದಿಡೋಣ.
ಈಗ ಮಸಾಲೆ ಗ್ರೈಂಡ್ ಮಾಡ್ಲಿಕ್ಕಿದೆ ನಮಗೆ. ಇದಿಲ್ಲಿ ಇರ್ಲಿಯಾ? ಇರಲಿ. ಫ್ರೈಯಿಂಗ್ ಪ್ಯಾನ್ ಕೊಡಿ. ಓಕೆ. ಮೊದಲಿಗೆ ಮಸಾಲ ಎಲ್ಲ ಡ್ರೈ ರೋಸ್ಟ್ ಮಾಡೋಣ. ಆಯಿಲ್ ಬೇಡ ಅಲ್ಲ, ಡ್ರೈ ರೋಸ್ಟ್ ಅಲ್ಲ? ಡ್ರೈ ರೋಸ್ಟ್. ಒಂದು 10ರಿಂದ 12 ಬ್ಯಾಡಗಿ ಮೆಣಸು ತಗೊಂಡ್ಕೊಂಡಿದ್ದೀನಿ. ತಗೊಳ್ಳಿ. ಎಲ್ಲ ಒಟ್ಟಿಗೆ ಡ್ರೈ ರೋಸ್ಟ್ ಹಾಕೋದು? ಹೌದು, ಒಟ್ಟಿಗೆ. ಒಂದು ಸ್ಪೂನ್ ಅಷ್ಟು ಪೆಪ್ಪರ್, ಮತ್ತೆ ಒಂದು 4 ಹೋಳಷ್ಟು ಬೆಳ್ಳುಳ್ಳಿ, ಮತ್ತೆ 1 ಸ್ಪೂನ್ ಅಷ್ಟು ಜೀರಾ, ಕೊರಿಯಾಂಡರ್ 2 ಟೇಬಲ್ ಸ್ಪೂನ್. ಓಕೆ. ನೀವೆಲ್ಲ 2 ಟೇಬಲ್ ಸ್ಪೂನ್ ಅಂತ ಇಟ್ಕೊಂಡಿದ್ದೀರಲ್ಲ, ಮೆಜರ್ ಮಾಡಿ ಈಸಿ ಆಗುತ್ತೆ. 1/4 ಭಾಗದಷ್ಟು ಮೆಂತ್ಯ, ಸ್ವಲ್ಪ ಟೇಸ್ಟಿಗೆ. ಓಕೆ. ಎಲ್ಲ ಚೆನ್ನಾಗಿ ಹುರಿಬೇಕು. ಇದೀಗ ಆಕ್ಚುಲಿ ನಾವು ಮಸಾಲ ರೆಡಿ ಮಾಡೋದಲ್ಲ? ಹೌದು. ಆಗ್ತಾ ಬಂದಿದೆ ಇದು. ಗ್ಯಾಸ್ ಆಫ್ ಮಾಡ್ತೇನೆ. ಓಕೆ. ಪ್ಲೇಟಿಂದ ಹಾಕ್ತೀರಾ? ಮಿಕ್ಸಿ ಜಾರಿಗೆ ಹಾಕ್ತೀನಿ. ಅದಕ್ಕೆ ಒಂದು ಅರ್ಧದಷ್ಟು ನೀರುಳ್ಳಿ ತಗೊಂಡಿದ್ದೀನಿ. ನೀರುಳ್ಳಿ ಹಾಕ್ಲಿಕ್ಕೆ. ಓಕೆ. ಮತ್ತೆ ಅರ್ಧ ಉಳಿಸ್ತೇನೆ, ಮಸಾಲಕ್ಕೆ ಫ್ರೈ ಮಾಡಲಿಕ್ಕೆ ಬೇಕಾಗ್ತದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೇನೆ. ಸ್ವಲ್ಪ ಉಪ್ಪು ಮಸಾಲೆಗೆ. ಇದನ್ನು ಸ್ವಲ್ಪ ಹುಣಸೆ ರಸ ಸೇರಿಸಿ ಗ್ರೈಂಡ್ ಮಾಡಬೇಕು. ನೀರು ಸೇರಿಸಬೇಕಾ? ನೀರು ಅವಶ್ಯಕತೆ ಇಲ್ಲ, ಬೇಡ. ಹುಣಸೆ ರಸ ಗ್ರೈಂಡ್ ಆಗಿದೆ. ತಗೊಳ್ಳಿ, ನೀವು ನೋಡಿ ಒಂದ್ಸಲ. ಸಾಕಾಗತ್ತಾ? ಸಾಕು, ಇಷ್ಟು ಸಾಕು. ಮಸಾಲೆ ತರಿನೇ ಇರಬೇಕು. ಜಾಸ್ತಿ ನೀರು ಹಾಕಬಾರ್ದು. ಜಾಸ್ತಿ ನೀರು ಹಾಕಬಾರ್ದು. ಇನ್ನೇನ್ ಮಾಡೋದು ಈ ಮಸಾಲೆನ? ಇದನ್ನು ಸೈಡಲ್ಲಿ ತೆಗೆದಿಡೋಣ. ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕು? ಸ್ವಲ್ಪ ಹಾಕಿ. ಸಾಕಾ? ನೀವು ಇದೇ ಆಯಿಲ್ ಬಳಸ್ತೀರಾ? ಓಕೆ, ಸೂಪರ್. ಎಣ್ಣೆ ಕಾಯ್ಬೇಕಾ ಸ್ವಲ್ಪ? ಹೌದು, ಕಾಯ್ಬೇಕು ಸ್ವಲ್ಪ. ಓಕೆ. ಮನೇಲಿರುವಾಗ ಪಾಪು ಇರ್ತಾನೆ ಆಟ ಆಡೋಕೆ. ಇದ್ರ ಜೊತೆ ಕುಕಿಂಗ್ ಮಾಡ್ತೀರಾ? ಬೇರೆ ಯಾವ ಹಾಬೀಸ್ ಇದೆ? ಮತ್ತೆ ಡ್ಯಾನ್ಸಿಂಗ್ ಇದೆ. ವಾವ್, ಡ್ಯಾನ್ಸ್ ಮಾಡ್ತೀರಾ? ಓಕೆ. ಎಣ್ಣೆ ಕಾಯ್ತಾ ಬಂದಿದೆ. ಕರಿಬೇವು ಹಾಕ್ತಿದ್ದೇನೆ. ಆಗ ಉಳಿಸಿದ್ದು ಈರುಳ್ಳಿಯನ್ನು ಈಗ ಹಾಕ್ತಿದ್ದೇನೆ. ಎಣ್ಣೆಗೆ ಹಾಕುವಾಗ ಸ್ವಲ್ಪ ಆಚೆ ಈಚೆ ಆಗುತ್ತೆ. ತಗೊಳ್ಳಿ. ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಈರುಳ್ಳಿ. ಅಡುಗೆಯಲ್ಲಿ ಬೇರೆ ಯಾವ ವೆರೈಟಿ ಮಾಡ್ತೀರಾ? ಚಿಕನ್ ಕೂಡ ಮಾಡ್ತೇನೆ, ವೆಜ್ ಕೂಡ ಮಾಡ್ತೇನೆ, ನಾನ್ ವೆಜ್ ಸಹ ಮಾಡ್ತೇನೆ. ಅಡುಗೆ ತುಂಬಾ ಚಿಕ್ಕವರಿರೋವಾಗಿಂದ ಕಲ್ತಿದ್ರ? ಇಲ್ಲ ಇಲ್ಲ, ಮದುವೆ ಆದ ನಂತರನೇ ಕಲ್ತಿದ್ದು. ನೀವು ಮದುವೆ ಆದ್ಮೇಲೆ ಕಲ್ತಿರೋದಾ? ಓಕೆ, ಹಾಗಾದ್ರೆ ಸ್ವಲ್ಪ ಧೈರ್ಯ ಬಂತು. ಮಸಾಲ ಹಾಕ್ತಿದ್ದೆ.
ಇವಾಗ ಮಸಾಲ ಹಾಕೋದಾ? ಹೌದು. ನೀರು ಬೇಕಾಗುತ್ತಾ? ಇಲ್ಲ ಬೇಡ. ಎಣ್ಣೆಯಲ್ಲಿ ಸರಿ ಕಾಯ್ಬೇಕಿದು ಮಸಾಲೆ, ಹಸಿ ವಾಸನೆ ಎಲ್ಲ ಹೋಗ್ಬೇಕು. ತುಂಬಾ ಡ್ರೈ ಆಗುತ್ತಲ್ಲ? ಹೌದು, ಡ್ರೈ ಆಗಬೇಕು. ಅದಕ್ಕೆ ಡೈರೆಕ್ಟ್ ಆಗಿ ಇದನ್ನ ಫಿಶ್ ಅನ್ನ ಹಾಕೋದಾ? ಇಲ್ಲ ಇಲ್ಲ, ಅದನ್ನು ಸಪರೇಟ್ ಕಾಯಿಸ್ಬೇಕು, ನಂತರ ಈ ಮಸಾಲೆ ಆ್ಯಡ್ ಮಾಡಬೇಕು. ಆಗ್ತಾ ಬಂದಿದೆ, ಇದನ್ನು ತೆಗೆದಿಟ್ಕೊಳ್ಳೋಣ. ಓಕೆ, ಪ್ಲೇಟ್ ಬೇಕಾಗುತ್ತಲ್ಲ? ಹೌದು. ಇವಾಗ ಇದರಲ್ಲಿ ನಾವು ಫಿಶ್ ಅನ್ನ ಫ್ರೈ ಮಾಡೋದು. ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಅದಕ್ಕೂ ಎಣ್ಣೆ ಬಳಸಿದ್ವಿ, ಇದಕ್ಕೂ ಎಣ್ಣೆ ಬಳಸಿದ್ವಿ. ಬಟ್ ಈ ಆಯಿಲ್ ನ ಸ್ಪೆಷಾಲಿಟಿನೇ ಹೀಗೆ, ಎಷ್ಟು ಸಲ ಬಳಸಿದ್ರು ಕೂಡ ಕೊಲೆಸ್ಟ್ರಾಲ್ ಫ್ರೀ ಆಗಿರೋದ್ರಿಂದಾಗಿ ನಾವು ಬಳಸ್ಬೋದು ಆಯಿಲ್ ಅನ್ನ ನಮಗೆ ಬೇಕಾದ ರೀತಿಲಿ. ಫಿಶ್ ಹಾಕೋಣ. ಓಕೆ, ಹಾಗಾದ್ರೆ ಹಾಕಿ. ಅದೆಷ್ಟೊತ್ತಿಗೆ ಹಾಕ್ತೀರಂತ ಕಾಯ್ತಾ ಇದ್ದೆ. ಈಗ ಹೀರ್ಕೊಂಡಿರುತ್ತೆ ಅಲ್ಲ ಎಲ್ಲ ಅಂಶಗಳನ್ನ, ಮಸಾಲೆಗಳನ್ನ. ಅನ್ನದ ಜೊತೆ ಸೂಪರ್ ಆಗಿರುತ್ತೆ. ಬೇರೆ ಯಾವುದಕ್ಕೆ ಸೈಡ್ ಡಿಶ್ ಆಗ್ಬೋದು ಇದು? ಇಲ್ಲ, ಸೈಡ್ ಡಿಶ್ ಅಂತ ಗೊತ್ತಿಲ್ಲ. ಮಸಾಲ, ಅದರದ್ದು ಮಸಾಲ ಇನ್ನು ಈ ದೋಸೆಗೆಲ್ಲ ಸೂಟ್ ಆಗ್ತದೆ. ಹೌದು, ಬರೀ ಅದನ್ನೇ ಯೂಸ್ ಮಾಡ್ಕೋಬಹುದು ಅಲ್ಲ? ಇಲ್ಲಾಂದ್ರೆ ಮನೇಲಿ ಸ್ವಲ್ಪ ಗಂಜಿ ಏನಾದ್ರು ಇದ್ರೆ ಅನ್ನದ ಜೊತೆ ಮಸಾಲದಲ್ಲಿ ಊಟ ಮಾಡ್ಬೋದು. ಓಕೆ, ಇದನ್ನ 3 ಪಾರ್ಟ್ ಮಾಡ್ಬೋದು. ಆ ಮಸಾಲ ಸಪರೇಟ್, ಈ ಫಿಶ್ ಫ್ರೈ ಸಪರೇಟ್, ಆಮೇಲೆ ಮರ್ಜಿ ಮಾಡಿದ್ರೆ ಮಸಾಲ ಫಿಶ್ ಫ್ರೈ ಆಗೋಗುತ್ತೆ. ತೆಗಿಯೋಣ. ಹಾ, ಇವಾಗ ಇನ್ನೊಂದು ಬದಿ ಕಾಯ್ಬೇಕು. ಒಂದ್ ಬದಿ ಕಾದಿದೆ. ಡ್ಯಾನ್ಸ್ ಕ್ಲಾಸ್ಗೆ ಏನಾದ್ರು ಹೋಗ್ತಾ ಇದ್ರ ಸಣ್ಣವ್ರು ಇರ್ಬೇಕಾದ್ರೆ? ಹೋಗ್ತಾ ಇದ್ರು, ಫೋಕ್ ಡ್ಯಾನ್ಸ್, ಅದು ನಮ್ದು ಟೀಮ್ ಇತ್ತು, ಹೋಗ್ತಾ ಇದ್ವಿ. ಹಾಗಾದ್ರೆ ತುಂಬಾ ಪ್ರೋಗ್ರಾಮ್ಸ್ ಹೋಗ್ತಾ ಇದ್ರಿ ಅಂತ ಆಯ್ತು. ತುಂಬಾ ಪ್ರೋಗ್ರಾಮ್ಸ್ ಕೊಟ್ಟಿದ್ದೇವೆ. ಮದ್ವೆ ಆದ್ಮೇಲೆ ಹೇಗಿದೆ ಸಪೋರ್ಟ್ ತಮ್ಮ? ಇಲ್ಲ ಇಲ್ಲ, ಆಕ್ಟಿವಿಟೀಸ್ ಎಲ್ಲರದ್ದು ಸಪೋರ್ಟ್ ಇದೆ. ಅವರದ್ದು ಸಪೋರ್ಟ್ ಇದ್ರೆ ನಮ್ಗೆ ಮುಂದೆ ಬರ್ಲಿಕ್ಕೆ ಅವಕಾಶ ಸಿಗೋದು ಅಲ್ವಾ? ಹೌದು. ಮೀನು ಬೆಂದಿದೆ, 2 ಕಡೆ ಕೂಡ ಬೆಂದಿದೆ. ಓಕೆ, ಇನ್ನು ಮಸಾಲಾನ ಹಾಕ್ತೀರಾ ಡೈರೆಕ್ಟ್ ಆಗಿ? ಹೌದು. ಹಾಗಾದ್ರೆ ಮುಗ್ದೋಯ್ತಲ್ಲ, ಮಸಾಲ ಹೇಗೂ ಬೆಂದಿದೆ ಆಲ್ರೆಡಿ. ಹೌದು. ಇನ್ನೊಂದು ಕಡೆ ತಿರುಗಿ ಹಾಕ್ಬೇಕು. ಸ್ವಲ್ಪ ಮಸಾಲದೊಟ್ಟಿಗೆ ಬೇಯಬೇಕು ಅದಕ್ಕೆ. ಸ್ವಲ್ಪ ಬೇಯಬೇಕಂದ್ರೆ. ಆಗ್ತಾ ಬಂದಿದೆ ಇದು. ಓಕೆ, ಫೈನಲಿ ಫಿಶ್ ಮಸಾಲ ಫ್ರೈ ರೆಡಿ ಆಯಿತು. ಪ್ಲೇಟಿಗೆ ತೆಗೆದೇವೆ. ಓಕೆ, ಗ್ಯಾಸ್ ಆಫ್ ಮಾಡೋದಾ? ಇಲ್ಲ, ಒಂದು ಸಣ್ಣ ಒಗ್ಗರಣೆ ಕೊಡ್ಲಿಕ್ಕೆ ಫೈನಲಿ. ಮತ್ತೆ ಇದಕ್ಕೆ ಒಗ್ಗರಣೆ ಕೊಟ್ರೆ ವಾವ್, ಈಗಲೇ ಘಮ ಚೆನ್ನಾಗಿ ಬರ್ತಾ ಇದೆ. ಆ ಮಸಾಲ ಮಿಕ್ಸ್ ಮಾಡಿರೋ ಅಂಥದ್ದು. ಇನ್ನು ಒಗ್ಗರಣೆ ಕೊಟ್ಟರೆ ಸಖತ್ತಾಗಿರ್ಬೋದಲ್ವಾ? ಹೌದೌದು. ಎಣ್ಣೆ ಹಾಕೋಣ. ಎಣ್ಣೆ ಹಾಕೋಣ. ಮತ್ತೆ ನಾವು ಬಳಸ್ತಾ ಇದ್ದೇವೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಇವಾಗ ಕರಿಬೇವು ಹಾಕ್ತಿದ್ದೇನೆ, ಮತ್ತೆ ಬೆಳ್ಳುಳ್ಳಿ ಹಾಕ್ತಿದ್ದೇನೆ.
ಗ್ಯಾಸ್ ಆಫ್ ಮಾಡ್ತೇನೆ. ಇದನ್ನು ಹಾಕ್ತಿದ್ದೆ. ಓಕೆ, ಒಳ್ಳೆ ಡೆಕೋರೇಷನ್ ಮಾಡಿದ ಕಾಣಿಸ್ತಾ ಇದೆ ಮೇಲಿಂದ. ಮತ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಓಕೆ, ಬಿಸಿ ಬಿಸಿಯಾದ ಬಂಗುಡೆ ಮಸಾಲ ಫಿಶ್ ಫ್ರೈ ರೆಡಿ ಆಗಿದೆ. ಟೇಸ್ಟ್ ನೋಡಿ ಹೇಗಿದೆ ಅಂತ ವೀಕ್ಷಕರಿಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾಗಿರುವಂತಹ ಬಂಗುಡೆ ಮಸಾಲ ಫಿಶ್ ಫ್ರೈ, ವಾವ್, ಸಖತ್ತಾಗಿ ಘಮ ಬರ್ತಾ ಇದೆ. ತಿಂದ್ಬಿಡೋಣ ಅಂತ ಅನಿಸ್ತಾ ಇದೆ. ಟೇಸ್ಟ್ ನೋಡೋಣ, ನಿಮಗೂ ಹೇಳ್ತೀನಿ ಟೇಸ್ಟ್ ಹೇಗಿದೆ ಅಂತ. ಆದರೆ ಇದನ್ನ ಹೇಗೆ ಮಾಡಿದ್ರು ಅನ್ನೋದನ್ನ ನೀವು ಮತ್ತೊಂದು ಸಲ ಮಿಸ್ ಮಾಡದೆ ನೋಡಿ. ಫಿಶ್ ಮಸಾಲ ಫ್ರೈ ತಯಾರಿಸೋ ವಿಧಾನ: ಮೊದಲು 2 ಚಮಚ ಹುಣಸೆ ರಸಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ನಂತರ ಶುಚೀಕರಿಸಿದ ಮೀನಿಗೆ ಹಾಕಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ಇನ್ನೊಂದೆಡೆ ಒಣಮೆಣಸನ್ನು ಹುರಿದು 1 ಚಮಚ ಕರಿಮೆಣಸು, ಬೆಳ್ಳುಳ್ಳಿ 4 ರಿಂದ 5 ಎಸಳು, 1 ಚಮಚದಷ್ಟು ಜೀರಿಗೆ, 2 ಚಮಚ ಧನಿಯಾ, 1/4 ಚಮಚದಷ್ಟು ಮೆಂತೆ ಹಾಕಿ ಎಲ್ಲವನ್ನು ಹುರಿಯಿರಿ. ಆನಂತರ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಹುಣಸೆ ರಸ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಕರಿಬೇವು, ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಆ ಬಳಿಕ ರುಬ್ಬಿದ ಮಸಾಲೆ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಬೇಯಿಸಿಟ್ಟುಕೊಳ್ಳಿ. ನಂತರ ಅದೇ ಬಾಣಲೆಯಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಮ್ಯಾರಿನೇಟ್ ಮಾಡಿದ ಮೀನನ್ನು ಕಾಯಿಸಿಕೊಳ್ಳಿ. ಮೀನು ಕಾದ ನಂತರ ತಯಾರಿಸಿದ ಮಸಾಲೆಯನ್ನು ಹಾಕಿ 1-2 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಬೇವು, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಯಾದ ಫಿಶ್ ಮಸಾಲ ಫ್ರೈ ಸವಿಯಲು ಸಿದ್ಧ. ಬಿಸಿ ಬಿಸಿಯಾಗಿರುವಂತಹ ಫಿಶ್ ಮಸಾಲ ಫ್ರೈ ಅಂತೂ ರೆಡಿ ಆಗಿದೆ. ಮತ್ತೊಂದು ರೆಸಿಪಿಗೋಸ್ಕರ ಕಾಯ್ತಾ ಇದ್ದೇನೆ, ನೀವು ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಮತ್ತೆ ಭೇಟಿ ಆಗೋಣ. ಅದಕ್ಕೂ ಮೊದಲು ತಗೊಳ್ಳೋಣ ಪುಟ್ಟ ವಿರಾಮ. ಬ್ರೇಕ್ನ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಫಿಶ್ ಮಸಾಲ ಫ್ರೈ ಅಂತೂ ವಾವ್, ತಿಂದೇ ಬಿಡೋಣ ಅಂತ ಅನಿಸ್ತಾ ಇತ್ತು. ನೆಕ್ಸ್ಟ್ ಯಾವ ರೆಸಿಪಿ ಈ ಥರನೇ ತುಂಬಾ ಕ್ಯೂರಿಯಸ್ ಆಗುವಂಥ ರೆಸಿಪಿನೇ ಹೇಳ್ಕೊಡ್ತಾರಂತ ಬನ್ನಿ ಇವ್ರ ಹತ್ರನೇ ಕೇಳ್ಕೊಂಡು ಬರೋಣ. ಎಸ್ ಸುಷ್ಮಿತಾ ಅವರೇ, ನೆಕ್ಸ್ಟ್ ಯಾವ ರೆಸಿಪಿ? ನೆಕ್ಸ್ಟ್ ಬ್ರೆಡ್ ಬಾಲ್ಸ್ ಅಂತ. ಬ್ರೆಡ್ ಬಾಲ್ಸ್ ಹೇಗೆ ಮಾಡೋದು ಅಂತ ಮಾಡ್ತಾ ನೋಡೋಣ ಅಲ್ವಾ? ಏನು ಮಾಡಬೇಕು ಫಸ್ಟ್? ಮೊದಲಿಗೆ ಒಂದು ಬಾಣಲೆ ಕೊಡಿ. ಓಕೆ ಓಕೆ, ಸ್ವಲ್ಪ ಬಿಸಿ ಆದ ನಂತರ ಎಣ್ಣೆ ಹಾಕೊಳ್ಳೋಣ. ಓಕೆ, ಬ್ರೆಡ್ ಬಾಲ್ಸ್ ಅಲ್ಲಿ ಮೊಟ್ಟೆ ಕೂಡ ಕಾಣಿಸ್ತಾ ಇದೆ, ಮೊಟ್ಟೆನೂ ಹಾಕ್ತೀರಾ? ಸ್ಟಫಿಂಗ್ ಮಾಡಲಿಕ್ಕೆ. ಓಕೆ. ಮತ್ತೆ ಬ್ರೆಡ್ನ ಒಳಗೆ ಹಾಕಿ ಅದನ್ನು ಡೀಪ್ ಫ್ರೈ ಮಾಡೋದು. ಎಣ್ಣೆ ಹಾಕೋಣ. ಮತ್ತೆ ನಿಮ್ದು ನಮ್ದು ಫೇವ್ರಿಟ್ ಆಯಿಲ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಕರಿಬೇವು ಹಾಕ್ತಿದ್ದೇನೆ. ಓಕೆ, ನಂತರ ಈರುಳ್ಳಿ ಹಾಕ್ತಿದ್ದೇನೆ. ಫುಲ್ ಹಾಕೋತೀರಾ ಇದನ್ನ? ಹೌದು. ಇದು ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಆಗಬೇಕು. ಸ್ವಲ್ಪ ಸಾಫ್ಟ್ ಆಗಿದ್ರೆ ಸಾಕು. ಹಾ, ಸಣ್ಣದಾಗಿ ಹಚ್ಕೊಳ್ಬೇಕು ನೀರುಳ್ಳಿ.
ತುಂಬ ದೊಡ್ಡದು ಇರಬಾರ್ದು. ಇದು ಬಾಲ್ಸ್ ಮಾಡುವಾಗ ಆಡ್ ಆಗೋದ್ರಿಂದಾಗಿ ಸಣ್ಣಗೆ ಚೆನ್ನಾಗಿರುತ್ತೆ ಅಲ್ವಾ? ಹೌದು. ಇದು ಸಾಫ್ಟ್ ಆಗಿದೆ. ಈಗ ಟೊಮೆಟೊ ಮಾಡ್ತೇನೆ. ಓಕೆ, ಟೊಮೆಟೊ ಎಷ್ಟು ತಗೊಂಡಿದ್ದೀರಾ? ಒಂದು ಸಣ್ಣದು ಒಂದು ನೀರುಳ್ಳಿ. ಇದು ಕೂಡ ಸಾಫ್ಟ್ ಆಗಬೇಕು. ಇದು ಸ್ನ್ಯಾಕ್ಸ್ ತರ ಇರುತ್ತಾ? ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಯೂಸ್ ಮಾಡ್ಬೋದು. ಹೌದು. ಒಂದು ವೇಳೆ ಮೊಟ್ಟೆ ತಿನ್ನದವರಾದ್ರೆ ಪೊಟ್ಯಾಟೊ ಯೂಸ್ ಮಾಡ್ಬೋದು, ಪನ್ನೀರ್ ಯೂಸ್ ಮಾಡ್ಬೋದು. ಮೊಟ್ಟೆ ಹಾಕುವ ಬದಲು ಪನ್ನೀರ್ ಯೂಸ್ ಮಾಡಿ ವೆಜಿಟೇರಿಯನ್ಸ್ಗೆ ಹೌದು ಮೆಥಡ್ ಅನ್ನ ಫಾಲೋ ಮಾಡಬಹುದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ಓಕೆ, ಒಂದು ಹಸಿರು ಮೆಣಸಿನಕಾಯಿ ಓಕೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದಲ್ಲ. ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಚಿಲ್ಲಿ ಫ್ಲೇಕ್ಸ್ ಹಾಕ್ತಾರೆ. ಖಾರ ಬೇಡ ಅನ್ನೋರು ಸ್ವಲ್ಪ ಅವಾಯ್ಡ್ ಮಾಡ್ಕೋಬಹುದು, ಯಾಕಂದ್ರೆ ಮಸಾಲ ಕೂಡ ಹಾಕಿಟ್ಟು. ಉಪ್ಪು ತಗೊಳ್ತೀನಿ. ಓಕೆ, ರುಚಿಗೆ ತಕ್ಕಷ್ಟು. ಇದು ಬೇಕೇ ಬೇಕಲ್ಲ? ಹೌದು. ಸ್ವಲ್ಪ ಅರಶಿನ ಕೊಡಿ. ಓಕೆ, ನಮ್ಮಲ್ಲಿ ನಾವು ಬಳಸೋದು ಅರುಣಾರವರ ಅರಶಿನ ಪೌಡರ್. ಸಾಕು. ಎಗ್ ಮಸಾಲ ಹಾಕ್ತಾ ಇದ್ದೇನೆ. ಹಾಗೆ ನೋಡಿ ಹಾಕ್ಕೊಳ್ಬೇಕು, ಯಾಕಂದ್ರೆ ಹಸಿರು ಮೆಣಸಿನಕಾಯಿ ಹಾಕಿದ್ದೇವೆ. ನಾರ್ಮಲಿ ಮಸಾಲ ಕೂಡ ಖಾರ ಇರ್ತದೆ. ಹೌದು, ಸ್ವಲ್ಪ ಹಾಕೊಂಡ್ರೆ ಸಾಕು ಟೇಸ್ಟಿಗೆ. ಸ್ವಲ್ಪ ಬಟರ್ ತಗೊಂಡಿದ್ದೇನೆ. ಓಕೆ, ಇವಾಗ ಬಟರ್ ಹಾಕೊಳ್ಳೋದಾ? ಹೌದು. ಇದು ಫೈನಲ್? ಹೌದು, ಫೈನಲ್. ಮತ್ತೆ ಮೊಟ್ಟೆ ಒಂದೇ ಇದಕ್ಕೆ ಹಾಕ್ಲಿಕ್ಕೆ. ಹೌದು ಹೌದು. ಓಕೆ, ಇದು ಬೇಕಿದ್ರೆ ಮಾತ್ರ ಬಟರ್ ಕೂಡ, ಇಲ್ಲ ಅಂದ್ರೆ ನಾರ್ಮಲಿ ಸ್ಕಿಪ್ ಮಾಡ್ಬೋದು. ಬಟರ್ ಹಾಕಿದ್ರೆ ಟೇಸ್ಟಿಗೆ ಜಾಸ್ತಿ ಇರ್ತದೆ. ಹೌದು. ಹಾಗಾದ್ರೆ ಹಾಕೋಣ ಬಿಡಿ, ಬಟರ್ ಹಾಕದೆ ಬೇಡ ಮಾಡೋದೆ. ಒಂದು ಮೊಟ್ಟೆ ಹಾಕ್ತಾ ಇದ್ದೇನೆ. ನಾರ್ಮಲಿ ನಾವು ಎಗ್ ಬುರ್ಜಿ ಮಾಡ್ತೇವೆ. ಎಗ್ ಬುರ್ಜಿ, ಹೌದು, ನಂಗೆ ನೆನಪಾಯ್ತು ನೋಡ್ತಾ ಇರ್ಬೇಕಾದ್ರೆ ಎಗ್ ಬುರ್ಜಿ ತರ ಕಾಣಿಸ್ತಾ ಇದೆ ಅಂತ. ಆಗಿದೆ. ಇದು ಗ್ಯಾಸ್ ಆಫ್ ಮಾಡ್ತಿದ್ದೇನೆ. ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ನಾವೇ ತೆಗೆದಿಡೋದು ಸೈಡಲ್ಲಿ? ಹೌದು. ಪ್ಲೇಟ್ ಬೇಕಾ? ಅದರಲ್ಲೇ ಇರುತ್ತಾ? ಮತ್ತೆ ನೆಕ್ಸ್ಟ್ ಸ್ಟೆಪ್ ನಮ್ದು ಬ್ರೆಡ್ ತಗೊಂಡಿದ್ದೇನೆ ನಾನು. ಓಕೆ, ಬೌಲಿಗೆ ಸ್ವಲ್ಪ ನೀರು ಹಾಕಬೇಕು. ಸಾಕಾ? ಸ್ವಲ್ಪ ಸಾಕು. ಇದು ಮೊಟ್ಟೆ ಬೀಟ್ ಮಾಡ್ಕೊಂಡಿದ್ದೇನೆ ನಾನು ಮೊದಲೇ. ಎರಡು ಮೊಟ್ಟೆ ಬೀಟ್ ಮಾಡ್ಕೊಂಡಿದ್ದೇನೆ. ಮತ್ತೆ ಬ್ರೆಡ್ ತಗೊಂಡಿದ್ದೇನೆ. ಇದನ್ನು ನೀರಿನಲ್ಲಿ ಅದ್ದಿ ಬ್ರೆಡ್ ಅನ್ನು ಹೌದು ಸ್ಕ್ವೀಸ್ ಮಾಡಬೇಕು, ಸರಿಯಾಗಿ ಸ್ಕ್ವೀಸ್ ಮಾಡಬೇಕು. ಮತ್ತೆ ನಾವು ಆಗ ರೆಡಿ ಮಾಡ್ಕೊಂಡಿದ್ದೆ ಎಲ್ಲ ಸ್ಟಫಿಂಗ್, ಅದು ಕೊಡಿ, ಸೈಡಲ್ಲಿ ಇರಲಿ. ಸ್ಪೂನ್ ತಗೊಳ್ತೀರಾ? ಹಾಲೆ ಇದೆಯಾ? ನಾವೇನಾದ್ರು ಇಡೋಕಿದ್ಯಾ ಎಷ್ಟು ನಿಮಿಷ ಅಂತ? ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ ನಾವು ಆಯಿಲನ್ನ ಕಾಯಕ್ಕೆ ಇಡ್ಬೋದಾ? ಹೌದು. ಬೇಗ ಬೇಗ ಆಗೋಗುತ್ತಲ್ಲ? ಹೌದು. ಇದನ್ನು ನಾನು ಇನ್ನೊಂದು ಸ್ಪೂನ್ ಕೊಡಿ. ತಗೊಳ್ಳಿ. ಮೊಟ್ಟೆಯಲ್ಲಿ ಬೀಟ್ ಮಾಡಿದ್ದೇನಲ್ಲ ಅದರಲ್ಲಿ ಅದ್ದಿ ತೆಗಿಬೇಕು.
ಅದು ರೆಡಿ ಆಗುವಷ್ಟರಲ್ಲಿ ನಾವಿಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ ಎ, ಡಿ, ಇ ಸತ್ವಗಳನ್ನು ಒಳಗೊಂಡಿರುವಂತಹ ಹೆಲ್ದಿ ಆಯಿಲ್. ಹಾಕಿ ಸ್ಲೋ ಆಗಿರಲಿ. ಸಿಮ್ಮಲ್ಲಿ ಇಡೋದಾ? ಈಗ ಇದರಲ್ಲಿ ಅದ್ಬೇಕು. ಬ್ರೆಡ್ ಕ್ರಮ್ಸ್ ತಗೊಂಡಿದ್ದೀರಲ್ಲ ಅದರಲ್ಲಿ ಸ್ವಲ್ಪ ಅದ್ಬೇಕಿದೆ. ಪ್ಲೇಟಲ್ಲಿ ಇಡ್ತಾ ಇದ್ದೇನೆ. ಹಾಗೆ ಒಂದು ವೇಳೆ ಎಗ್ ಸ್ಕಿಪ್ ಮಾಡುವವರು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ಗೆ ಮುಳುಗಿಸಿ ಇಡ್ಬೋದಾ? 2 ಆಪ್ಷನ್ ಕೂಡ ಇದೆ. ಇಲ್ಲಿ ಸ್ಟಫಿಂಗ್ ಪೊಟ್ಯಾಟೊ ಬಳಸಬಹುದು. ಇಲ್ಲಿ ನಾವು ಕಾರ್ನ್ಫ್ಲವರ್ಗೆ ನೀರು ಹಾಕಿ ಬಳಸಬಹುದು. ಈ ರೆಸಿಪಿ ನೀವೇ ಕಲ್ತ್ಕೊಂಡ್ರಾ? ಇಲ್ಲ, ಸ್ವಲ್ಪ ಯೂಟ್ಯೂಬ್ ನೋಡಿ ಮಾಡಿದ್ದು. ಹೌದು, ಸ್ವಲ್ಪ ಮಾಡರೇಟ್ ಮಾಡ್ಕೊಂಡ್ರಾ? ಶೇಪ್ ಕೂಡ ಯಾವ್ದು ಕೂಡ ಕೊಡ್ಬೋದು ನಮಗೆ. ನಾನು ರೌಂಡ್ ಕೊಡ್ತಿದ್ದೇನೆ. ಎಣ್ಣೆ ಕೂಡ ಕಾದಿದೆ. ಈಗ ಬೇಗ ಬಾಲ್ಸ್ ರೆಡಿ ಆಗುತ್ತೆ. ಎಲ್ಲ ಒಟ್ಟಿಗೆ ಹಾಕ್ಬೋದಲ್ಲ? ಹೌದು. ವಾವ್, ಹೊರಗಡೆ ಚೆನ್ನಾಗಿದೆ ಅಲ್ವಾ? ಕ್ರಿಸ್ಪಿನೆಸ್ ಕೂಡ ಬರ್ತದೆ. ಬ್ರೆಡ್ ಕ್ರಮ್ಸ್ ಹಾಕಿರ್ತೇವಲ್ಲ, ಸೊ ಕ್ರಿಸ್ಪಿ ಆಗಿರ್ತದೆ. ಸ್ವಲ್ಪ ಬೆಂದ್ರೆ ಸಾಕು, ಯಾಕಂದ್ರೆ ಒಳಗಿನ ಐಟಮ್ ಕೂಡ ಆಲ್ರೆಡಿ ಬೆಂದಿರೋದ್ರಿಂದಾಗಿ ಕಲರ್ ಚೇಂಜ್ ಆದ್ರೆ ಸಾಕು, ಬ್ರೌನ್ ಕಲರ್ಗೆ. ಹೌದು, ಕಲರೇ ಚಂದ ಬೆಂದಿದೆ ಅಂತಾನು ಗೊತ್ತಾಗುತ್ತೆ. ಅದಕ್ಕೆ ಎಣ್ಣೆ ಮೀಡಿಯಂ ಫ್ಲೇಮ್ ಅಲ್ಲೇ ಬಿಸಿ ಆಗ್ಬೇಕು. ಜಾಸ್ತಿ ಬಿಸಿ ಆಗಿದ್ರೆ ನಾವು ಒಮ್ಮೆಲೆ ಹಾಕುವಾಗ ಅದು ಕಪ್ಪಾಗಿ ಬಿಡ್ತದೆ. ಅದನ್ನು ತೆಗಿತೇನೆ. ಕಾದಿದೆ ಅಲ್ಲ ಈಗ? ಹೌದು. 2 ಬಾಲ್ಸ್ ರೆಡಿ ಆಗಿದೆ. 2 ರೆಡಿ ಆಗಿದೆ. 2 ಕಾಯ್ತಾ ಇದೆ ರೆಡಿ ಆಗೋಕೆ. ಅದು ಕೂಡ ಈಗ ಆಚೆ ಈಚೆ ನೋಡೋ ಅಷ್ಟರಲ್ಲಿ ಬೆಂದೋಗುತ್ತೆ. ಹೊರಗಿನಿಂದ ನೋಡ್ಲಿಕ್ಕೆ ಸ್ವಲ್ಪ ಉದ್ದಿನ ವಡದ ಹಾಗೆ ಕಾಣ್ತದೆ ಅಲ್ವಾ? ಹೌದು, ರೌಂಡ್ ಶೇಪ್ ಅಲ್ಲಿ. ಇದು ಈ ಫಾರ್ಮ್ಸ್ ಇದೆ ಅಲ್ಲ? ಹಾಕಿದೆ. ಹಾಗಿದ್ಯಾ? ಗ್ಯಾಸ್ ಆಫ್ ಮಾಡ್ತೇನೆ. ಇಲ್ಲೂ ರೆಡಿ ಇದೆ ಪ್ಲೇಟು. ಕಾಯ್ತಾ ಇದ್ದೇನೆ ಅವು ಆಗ್ಬಿಡುತ್ತೆ ಅಂತ. ಬಿಸಿ ಬಿಸಿಯಾದ ಬ್ರೆಡ್ ಎಗ್ ಬಾಲ್ಸ್ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಕ್ರಿಸ್ಪಿ ಆಗಿರುವಂಥ ಹಾಗೆ ಬಿಸಿ ಬಿಸಿ ಆಗಿರುವಂತಹ ಬ್ರೆಡ್ ಎಗ್ ಬಾಲ್ಸ್ ಸೂಪರ್ ಆಗಿ ರೆಡಿ ಆಗಿದೆ ಅಲ್ವಾ? ನನ್ನ ಕೈಯಲ್ಲಂತೂ ಇದೆ. ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ಮತ್ತೊಂದ್ಸಲ ಮರ್ತು ಹೋಗಿದ್ರೆ ಈ ರೀಕ್ಯಾಪನ್ನು ನೋಡ್ಕೊಂಡು ಬನ್ನಿ. ಬ್ರೆಡ್ ಬಾಲ್ಸ್ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕರಿಬೇವು, ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊವನ್ನು ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಎಗ್ ಮಸಾಲ ಪುಡಿ, ಬೆಣ್ಣೆ, ಮೊಟ್ಟೆ ಹಾಕಿ ಹುರಿದು ಬೇಯಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ. ಈಗ ಹೂರಣ ತಯಾರು. ನಂತರ ಬ್ರೆಡ್ ತುಂಡುಗಳನ್ನು ನೀರಿನಲ್ಲಿ ಅದ್ದಿ ಹಿಂಡಿ ತೆಗೆದು ಹೂರಣವನ್ನು ತುಂಬಿ ಉಂಡೆ ಕಟ್ಟಿಕೊಳ್ಳಿ. ಆನಂತರ ಮೊಟ್ಟೆಯಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ನಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ
ಸಂಜೆ ಚಹಾದೊಂದಿಗೆ ಸವಿಯಲು ಬಿಸಿ ಬಿಸಿ ಬ್ರೆಡ್ ಬಾಲ್ಸ್ ರೆಡಿ. ವಾವ್, ತಡ್ಕೊಳಕ್ಕಾಗ್ತಾ ಇಲ್ಲ, ಫುಲ್ ಬಾಯಲ್ಲಿ ನೀರು ಬರ್ತಾ ಇದೆ. ಒಮ್ಮೆ ಟೇಸ್ಟ್ ಮಾಡಿ ಬಿಡೋಣ ಅಂತ. ಫಸ್ಟ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ, ಆಮೇಲೆ ಡಿಸ್ಕಸ್ ಮಾಡೋಣ ಅಲ್ವಾ. ತಗೊಳ್ಳೋಣ, ನೀವು ತಗೊಳ್ಳಿ. ವಾವ್, ಸಕ್ಕತ್ತಾಗಿದೆ. ಮಸಾಲ ಇದೆಯಲ್ಲ ತುಂಬ ಟೇಸ್ಟಿ ಆಗಿದೆ. ಅನ್ನದ ಜೊತೆ ಸಖತ್ತಾಗಿರುತ್ತೆ ಅಲ್ಲ. ತಿಂತಾ ಇರೋಣ ಅಂತ ಅನಿಸ್ತಾ ಇದೆ. ಹಾಗೆ ಸಕ್ಕತ್ತಾಗಿದೆ ಇದು. ಪ್ಲೇಟ್ ಎಲ್ಲ ಖಾಲಿ ಮಾಡಿ ಖಾಲಿ ಮಾಡಿಬಿಡ್ತೇನೆ ಈಗಲೇ. ನೀವು ಟೈಮ್ ಕೊಟ್ಟರೆ ಸ್ವಲ್ಪ ಇದು ಖಾಲಾಗಿ ಹೋಗುತ್ತೆ ಅಷ್ಟರಲ್ಲಿ. ಒಂದ್ಸರಿ ಟೇಸ್ಟ್ ನೋಡೋಣ, ಮತ್ತು ಅದನ್ನು ಖಾಲಿ ಮಾಡೋ ಕೆಲಸದಲ್ಲಿ ನಾನು ಮುಳುಗೋಗ್ತೀನಿ. ಕೈಯಲ್ಲೇ ತಗೊಳ್ಬೋದಲ್ಲ. ಹೌದು, ಸಾಫ್ಟ್ ಆಗಿದೆ. ಬಿಸಿ ಬಿಸಿಯಾಗಿದೆ, ಹಾಗಾಗಿ ಬಿಸಿಯಾಗಿದ್ದಾಗ ಟೇಸ್ಟಿ ಅಂತೆ, ಬಟ್ ಅಷ್ಟು ಗೊತ್ತಾಗಲ್ಲ ಅಲ್ವಾ. ಬಟ್ ಸಖತ್ತಾಗಿದೆ. ಕ್ರಿಸ್ಪಿ ಕೂಡ ಒಳ್ಳೆ ಕ್ರಿಸ್ಪಿ ಇದೆ. ಹೌದು, ಹೊರಗಡೆಯಿಂದ ಕ್ರಿಸ್ಪಿನೆಸ್ ಗೊತ್ತಾಗ್ತಾ ಇದೆ, ಒಳಗಡೆ ಸಾಫ್ಟ್ನೆಸ್. ಸೂಪರ್. ಎರಡು ರೆಸಿಪಿ ಕೂಡ ಸಖತ್ತಾಗಿದೆ. ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿರೋಂಥ ರೆಸಿಪಿನ ಮಾಡಿಕೊಟ್ಟಿದ್ದೀರಾ, ನಮ್ಮ ವೀಕ್ಷಕರಿಗೂ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೆ ನಿಮ್ಮ ಫೇವ್ರೆಟ್ ಆಯಿಲ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೇನೆ ಈ ಥರ ಎಲ್ಲ ಮಸಾಲ ಟ್ರೈ ಮಾಡಿದಾಗ ಸೈಡಲ್ಲಿ ಅನ್ನ ಇದ್ರೆ ಸಖತ್ತಿರುತ್ತಲ್ಲ. ಇದ್ರೆ ಅನ್ನ ಮಾಡ್ಕೊಂಡು ತಿಂತಾ ಇದ್ರೆ ಅದಕ್ಕೆ ನಾವು ಮ್ಯಾಚ್ ಮಾಡ್ದಂಗೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಬೇರೆ ಫುಡ್ಗಳನ್ನು ಕೂಡ ಪ್ರಿಪೇರ್ ಮಾಡ್ಕೋಬೋದು ಇದರಲ್ಲಿ. ಸೊ ಸಂತೋಷ್ ರೈಸ್ ಮಿನಿಸ್ಟರ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇದರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಬರ್ತಾ ಇರಿ, ನಾನ್ ವೆಜ್ ಟ್ರೈ ಮಾಡಿ 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 ನನಗೆ ತಿನ್ನಿಸ್ತಾ ಇರಿ. ಹಾಗೆ ನಮ್ಮ ವೀಕ್ಷಕರಿಗೋಸ್ಕರ ಹೇಳ್ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಈ ಫಿಶ್ ಫ್ರೈ ಮಸಾಲ ಇದೆಯಲ್ಲ ಸಖತ್ತಾಗಿದೆ. ತುಂಬ ಇನ್ಸ್ಟಂಟ್ ಆಗಿ ಎಷ್ಟು ಈಸಿಯಾಗಿ ಮಾಡಿಕೊಟ್ರು. ಆ್ಯಂಡ್ ಇಲ್ಲಿರೋಂತಹ ಬ್ರೆಡ್ ಎಗ್ ಬಾಲ್ಸ್ ಅಂತೂ ಇನ್ನೂ ಸಖತ್ ಟೇಸ್ಟಿ ಆಗಿದೆ. ನಾನು ಇದನ್ನು ಖಾಲಿ ಮಾಡ್ತಾ ಇರ್ತೀನಿ. ನೀವು ಕೂಡ ಈ ಎಪಿಸೋಡನ್ನು ನೋಡಿ ಈ ರೆಸಿಪಿನ ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.